ಎಲ್ರಿಗೂ ನಮಸ್ಕಾರ. ಸಾಯೋಕ್ಕೂ ಮುಂಚೆ ಪುಣ್ಯ ಸ್ಥಳಗಳ ದರ್ಶನ ಮಾಡಬೇಕು ಅನ್ನೋದು ಪ್ರತಿಯೊಬ್ಬ ಹಿಂದೂಗಳ ಆಸೆ ಆಗಿರುತ್ತೆ. ಇದೇ ರೀತಿ ನಾವು ದರ್ಶನ ಮಾಡಲೇಬೇಕಾದ 4 ಪುಣ್ಯಕ್ಷೇತ್ರಗಳಿವೆ. ಬದ್ರಿನಾಥ್, ದ್ವಾರಕಾ, ರಾಮೇಶ್ವರಂ ಹಾಗೆಯೇ ಪುರಿ. ಇವುಗಳನ್ನ ಚಾರ್ಧಾಮ್ ಅಂತ ಕರೀತಾರೆ. ಇದರಲ್ಲಿ ಒಂದು ದೇವಸ್ಥಾನದ ವಿಶೇಷತೆಗಳನ್ನ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಪುರಿ ಜಗನ್ನಾಥ್ ಟೆಂಪಲ್. ಒಡಿಶಾದ ಪುರಿಯಲ್ಲಿರುವ ಈ ದೇವಸ್ಥಾನವನ್ನು 10ನೇ ಶತಮಾನದಲ್ಲಿ ಗಂಗಾ ಸಾಮ್ರಾಜ್ಯದ ರಾಜ ಕಟ್ಟಿಸಿದ. ವರ್ಷ ಪೂರ್ತಿ ಭಕ್ತರಿಂದ ತುಂಬಿರುವ ಈ ದೇವಸ್ಥಾನದಲ್ಲಿ ಹಲವು ವಿಶೇಷತೆ ಇದೆ. ಬನ್ನಿ ಅದನ್ನೆಲ್ಲ ತಿಳಿಯೋಣ. ಸಾಮಾನ್ಯವಾಗಿ ನಾವು ಬೇರೆ ದೇವಸ್ಥಾನದಲ್ಲಿ ಕಲ್ಲಿನ ಅಥವಾ ಲೋಹದ ದೇವರ ಮೂರ್ತಿಯನ್ನು ನೋಡ್ತೀವಿ. ಆದರೆ ಪುರಿ ಜಗನ್ನಾಥದಲ್ಲಿ ಮರದ ಮೂರ್ತಿಗೆ ಪೂಜೆಯನ್ನು ಮಾಡ್ತಾರೆ. ಈ ಮೂರ್ತಿಯನ್ನು ಪ್ರತಿ 12 ಅಥವಾ 19 ವರ್ಷಕ್ಕೆ ಬದಲಾಯಿಸಿ ಅದರ ಜಾಗದಲ್ಲಿ ಹೊಸ ಮೂರ್ತಿಯನ್ನು ಇಡ್ತಾರೆ. ಇನ್ನು ನಾವು ಗಾಳಿಗೆ ಯಾವುದಾದ್ರೂ ಬಟ್ಟೆಯನ್ನು ಹಿಡಿದ್ರೆ ಅದು ಗಾಳಿಯ ಡೈರೆಕ್ಷನ್ನಲ್ಲಿ ಹಾರಾಡುತ್ತೆ. ಇದೇ ವಿಜ್ಞಾನ. ಆದರೆ ಈ ವಿಜ್ಞಾನನೇ ಸುಳ್ಳು ಮಾಡಿದ ಈ ದೇವಸ್ಥಾನದ ಮೇಲಿರುವ ಬಾವುಟ, ಪುರಿ ಜಗನ್ನಾಥ ದೇವಸ್ಥಾನದ ಗೋಪುರದ ಮೇಲಿರುವ ಬಾವುಟ ಗಾಳಿಯ ವಿರುದ್ಧ ದಿಕ್ಕಿನಲ್ಲಿ ಹಾರಾಡುತ್ತೆ. ಇದಕ್ಕೆ ಕಾರಣ ಕಂಡುಹಿಡಿಯೋಕ್ಕೆ ವಿಜ್ಞಾನದಿಂದ ಕೂಡ ಸಾಧ್ಯ ಆಗಿಲ್ಲ. ಇನ್ನು ಪ್ರತಿದಿನ ಈ ಬಾವುಟವನ್ನು ಬದಲಾಯಿಸಬೇಕು. ಅದಕ್ಕಾಗಿ ಅರ್ಚಕರು ಯಾವುದೇ ಸೇಫ್ಟಿ ಎಕ್ವಿಪ್ಮೆಂಟ್ಸ್ ಇಲ್ಲದೆ ಸುಮಾರು ಎತ್ತರದ ಗೋಪುರವನ್ನು ಹತ್ತುತ್ತಾರೆ. ಪ್ರತಿದಿನ ಬಾವುಟ ಬದಲಾಯಿಸುವ ಈ ಪದ್ಧತಿಯನ್ನು ಏನಾದರೂ ತಪ್ಪಿದ್ರೆ ದೇವಸ್ಥಾನವನ್ನು 18 ವರ್ಷಗಳ ಕಾಲ ಮುಚ್ಚಬೇಕಾಗುತ್ತೆ. ಇನ್ನು ದೇವಸ್ಥಾನದ ತುದಿಯಲ್ಲಿ ಒಂದು ಸುದರ್ಶನ ಚಕ್ರ ಇದೆ. ನೀವು ದೇವಸ್ಥಾನದ ಯಾವುದೇ ಮೂಲೆಯಿಂದ ನಿಂತು ನೋಡಿದ್ರೂ ಆ ಚಕ್ರ ನಿಮ್ಮನ್ನೇ ಫೇಸ್ ಮಾಡ್ತಿರುತ್ತೆ. ಇದು ಹೇಗೆ ಸಾಧ್ಯ ಅನ್ನೋದು ಇಂದಿಗೂ ಗೊತ್ತಿಲ್ಲ. ಯಾವುದೇ ವಸ್ತುವನ್ನು ಬೆಳಕಿನಲ್ಲಿ ಅಥವಾ ಬಿಸಿಲಿನಲ್ಲಿ ಇಟ್ಟರೆ ಅದರ ನೆರಳು ನಮಗೆಲ್ಲ ಕಾಣುತ್ತೆ. ಆದರೆ ಪುರಿ ಜಗನ್ನಾಥ ದೇವಸ್ಥಾನದಲ್ಲಿ ದಿನದ ಯಾವುದೇ ಸಮಯದಲ್ಲೂ ನೋಡಿದ್ರೂ ಅದರ ನೆರಳು ಮಾತ್ರ ಕಾಣಲ್ಲ. ಆಕಾಶದಲ್ಲಿ ಹಕ್ಕಿಗಳು ಹಾರಾಟ ನೋಡ್ತಿದ್ರೆ ಮನಸ್ಸಿಗೇನೋ ಒಂಥರ ಖುಷಿ ಸಿಗುತ್ತಲ್ವಾ. ಆಕಾಶನೇ ಹಕ್ಕಿಗಳಿಗೆ ಮನೆ. ಆದರೆ ಪುರಿ ಜಗನ್ನಾಥ ದೇವಸ್ಥಾನದ ಮೇಲೆ ನಿಮಗೆ ಯಾವುದೇ ಹಕ್ಕಿ ನೋಡೋದಕ್ಕೂ ಸಿಗಲ್ಲ. ಯಾಕೆ ಅಂದರೆ ಈ ದೇವಸ್ಥಾನದ ಮೇಲೆ ಯಾವುದೇ ಹಕ್ಕಿ ಹಾರಾಡಲ್ಲ. ಕೇಳೋದಕ್ಕೆ ವಿಚಿತ್ರ ಅನಿಸಿದ್ರು ಕೂಡ ಇದೆಲ್ಲ ನಿಜ. ಇನ್ನು ಈ ದೇವಸ್ಥಾನ ಸಮುದ್ರದ ದಡದಲ್ಲಿದೆ. ಅಂದರೆ ಸಮುದ್ರದ ಅಲೆಗಳ ಶಬ್ದ ಯಾವಾಗಲೂ ಕೂಡ ನಮ್ಮ ಕಿವಿಗೆ ಬೀಳ್ತಿರ್ಬೇಕಲ್ವಾ. ಆದರೆ ಇಲ್ಲಿ ಹಾಗಾಗಲ್ಲ. ದೇವಸ್ಥಾನದ ಹೊರಗಿರಬೇಕಾದ್ರೆ ಕಿವಿ ಅಪ್ಪಳಿಸೋ ಸಮುದ್ರದ ಶಬ್ದ ದೇವಸ್ಥಾನದ ಒಳಗಡೆ ಹೋದ ತಕ್ಷಣ ಕಿವಿಗೆ ಬೀಳಲ್ಲ. ಇದು ದೇವರ ಪವಾಡನ ಅಥವಾ ಅಂದಿನ ಕಾಲದ ಇಂಜಿನಿಯರಿಂಗ್ ಟೆಕ್ನಿಕ್ ಅನ್ನೋದು ಮಾತ್ರ ಯಾರಿಗೂ ಗೊತ್ತಿಲ್ಲ. ಸಾಮಾನ್ಯವಾಗಿ ದಿನದಲ್ಲಿ ಗಾಳಿ ಸಮುದ್ರದಿಂದ ನೆಲದ ಕಡೆಗೆ ಬೀಸುತ್ತೆ ಮತ್ತು ಸಂಜೆಯ ಸಮಯದಲ್ಲಿ ನೆಲದಿಂದ ಸಮುದ್ರದ ಕಡೆ ಬೀಸುತ್ತೆ. ಆದರೆ ಇಲ್ಲಿ ಇದು ಕಂಪ್ಲೀಟಾಗಿ ರಿವರ್ಸ್. ಆಶ್ಚರ್ಯ ಆದರೂ ಇವೆಲ್ಲ ನಿಜ. ವಿಜ್ಞಾನಕ್ಕೆ ಚಾಲೆಂಜ್ ಮಾಡುವಂತಹ ವಿಚಾರಗಳು ಎಲ್ಲರ ಕುತೂಹಲಕ್ಕೆ ಕಾರಣವಾಗಿದೆ. ಇನ್ನು ನೀವು ಪುರಿ ಜಗನ್ನಾಥ ದೇವಸ್ಥಾನಕ್ಕೆ ಏನಾದರೂ ಹೋದರೆ ಎಲ್ಲ ವಿಚಾರಗಳನ್ನ ತಿಳಿಯೋದು ಮಾತ್ರ ಮರಿಬೇಡಿ. ಇನ್ನು ಇದಾಗಿತ್ತು ಇವತ್ತಿನ ಇಂಟ್ರೆಸ್ಟಿಂಗ್ ಸ್ಟೋರಿ.